ಭಾನುವಾರ ಬೆಳ್ಳಂಬೆಳಗ್ಗೆ ಉಡುಪಿ ಸಂತೆಕಟ್ಟೆ ಬಳಿ ಬಸ್ ಚಾಲಕ ಹಾಗೂ ಟೆಂಪೋ ಚಾಲಕರ ನಡುವೆ ಹೊಡೆದಾಟ ನಡೆದಿದೆ. ಹೆದ್ದಾರಿಯಲ್ಲಿ ವಾಹನಗಳನ್ನು ನಿಲ್ಲಿಸಿದ ಚಾಲಕರು ಹೊಡೆದಾಡಿಕೊಂಡಿದ್ದು ಹಲವು ಸಮಯಗಳ ಕಾಲ ಹೆದ್ದಾರಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಸಂತೆಕಟ್ಟೆ ಸಮೀಪ ಕಾರ್ಮಿಕರನ್ನು ತುಂಬಿಕೊಂಡು ಹೋಗ್ತಾ ಇದ್ದ ಟೆಂಪೋ ಒಂದನ್ನ ಖಾಸಗಿ ಬಸ್ ಅತಿ ವೇಗವಾಗಿ ಓವರ್ಟೇಕ್ ಮಾಡಿದೆ. ಈ ವೇಳೆ ಟೆಂಪೋಗೆ ಬಸ್ ತಾಗುವ ಭಯದಲ್ಲಿ ಟೆಂಪೋ ಚಾಲಕ ವಾಹನವನ್ನ ಸೈಡ್ ತೆಗೆದುಕೊಂಡಿದ್ದಾನೆ. ಈ ವೇಳೆ ಡಿವೈಡರ್ ಮೇಲೆ ಏರಿದ ಟೆಂಪೋ ಅಪಘಾತವಾಗುವುದರಿಂದ ಸ್ವಲ್ಪದರಲ್ಲೇ ತಪ್ಪಿತ್ತು ಎಂಬ ಮಾಹಿತಿ ಲಭ್ಯ ಆಗಿದೆ. ಇದೇ ಕಾರಣದಿಂದ ಖಾಸಗಿ ಬಸ್ ಚಾಲಕ ಮತ್ತು ಟೆಂಪೋ ಚಾಲಕನ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಅದು ಕೈ ಮಿಲಾಯಿಸುವಂತಹ ಹಂತಕ್ಕೆ ತಲುಪಿದೆ. ಈ ವೇಳೆ ಸಾರ್ವಜನಿಕರು ಸೇರಿ ಗಲಾಟೆ ನಿಯಂತ್ರಿಸ್ತಾ ಇರುವಾಗಲೇ ಬಸ್ಸಿಗೆ ಯಾರೋ ಕಲ್ಲು ಎಸೆದಿದ್ದು ಮತ್ತೆ ಗಲಾಟೆ ಆರಂಭ ಆಗಿದೆ. ಅಸಲಿಗೆ ಅಲ್ಲಿ ನಡೆದಿದ್ದು ಏನು ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲವಾದರೂ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ ಜನರು ಮಾತ್ರ ಈ ಗಲಾಟೆಯಿಂದ ಸಂಕಷ್ಟ ಎದುರಿಸಿದ್ದಾರೆ.